ಅನುರಾಗವು ಸಮಹಿತ ಕುರುಳಲಿ ಜೀವನ ತುಂಬುವ ಈ ರಾಗವು ಪಾವನ ಬದುಕನ್ನು ಪಾವನವಾಗಿಸುವ ಅನುರಾಗವು ಮುದುಡಿದ ಮನಗಳ ಅರಳಿಸುವ ಮನವಿಗೆ ಕರುಣೆಯ ಮಳೆಗೆರೆವ ಹೊಸ ರಾಗ ಅನುರಾಗ ಪ್ರಭುದೇವನು ಬಾಳಲಿ ಮೂಡಿದೆ ಹೊಸ ರಾಗವು ಜೀವನ ರೂಪಿಸುವ ಅನುರಾಗವು ಪಪ್ಪ ಪಮ ಗಮ ಪ ಸನಿ ಸ ಗಮ ಪನಿ ಧನಿ ಪದ ಪಪ ಸನಿ ದ ಪದನಿ ಮಗಮ ಮದ ಸನಿ ಧನಿ ಪ ಮಗ ಸ ಧನಿ ಗಮದ ಗರಬ ಸಸಸ ಇರಿ ಗಗಗ ಇರಿ ಗ ಪ ಮಗ ಗ ಪ ಮಗ ಸ ಗ ಮ ಗ ಕಣ್ಣಿಗೆ ಕಾಣದ ದೂರದ ಲೋಕದಿ ನೀನು ಕುಳಿತಿಲ್ಲ ಕಣ್ಣಿಗೆ ಕಾಣುವ ನೆರೆಯವರಲ್ಲಿ ನಿನ್ನನೆ ಕಾಣುವೆನ ಕರ್ತನೆ ನಿನ್ನ ಸ್ಪರ್ಶಕ್ಕೆ ಮನದಿ ಅನುದಿನ ಹೊಸ ರಾಗವು ಕರ್ತನೆ ನಿನ್ನ ಸ್ಪರ್ಶಕ್ಕೆ ಮನದಿ ಅನುದಿನ ಹೊಸ ರಾಗವು ಜೀವ ಬಂದು ನೀನೆ ದೇವ ಎನ್ನುತ್ತ ದೇವ ಸಿಂಧು ನಿನ್ನ ಗೀತೆ ಹಾಡುತ್ತ ಬಾಳೆಲ್ಲ 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 ನಿನ್ನಲವನ ಸಾರುವೆ ಬಾಳಲಿ ಗೂಡಿದೆ ಹೊಸ ರಾಗವು ಜೀವನ ರೂಪಿಸುವ ಅನುರಾಗವು ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರ ಆತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಒಬ್ಬ ಕ್ರೈಸ್ತನಿಗೆ ಹುಟ್ಟಿದ ದಿನಕ್ಕಿಂತಲೂ ಪವಿತ್ರ ಸಂಸ್ಕಾರ ಪಡೆಯುವ ದಿನ ಶ್ರೇಷ್ಠ ಹಾಗೂ ವಿಶೇಷ. ಆ ದಿನ ಆತ ಎಂದಿಗೂ ಮರೆಯಲಾಗದು. 15/5/2024 ಈ ದಿನವನ್ನು ಸುಂದರವಾಗಿಸಲು ದೇವರಲ್ಲಿ ಪ್ರಾರ್ಥಿಸುತ್ತಾ ಸ್ವಾಮಿ ಥೋಮಸರೊಂದಿಗೆ ಆಗಮಿಸಿರುವ ಎಲ್ಲ ಗುರು ಕನ್ಯಾಸ್ತ್ರೀ ಧಾರ್ಮಿಕ ಸಾಕ್ಷಿ ಜನತೆಗೆ ಸ್ವಾಗತ ಕೋರುತ್ತೇವೆ. ಗಿಡದಲ್ಲಿ ಅರಳಿದ ಕುಸುಮ ದೇವರ ಪಾದಕ್ಕೋ ಯಾರದೋ ಮುಡಿಗೋ ಅಲಂಕಾರಕ್ಕೋ ಗಿಡದ ಸೌಂದರ್ಯಕ್ಕೋ ಎಂದು ಲಿಖಿತವಾಗಿರುತ್ತದೆ. ಹಾಗೆಯೇ ತಂದೆ ತಾಯಿಯ ಮಡಿಲಿನ ಮಮತೆ ಮತ್ತು ಪ್ರೀತಿಯ ಸ್ಪರ್ಶದಲ್ಲಿ ಅಂಕುರಿಸಿದ ಗಂಡು ಹೆಣ್ಣಿನ ವಿಷಯವೂ ಹಾಗೆಯೇ. ದೇವರು ಮೊದಲೇ ಯಾರೊಡನೆ ಯಾರನ್ನು ಸೇರಿಸಬೇಕು, ಯಾರ ಮುಖಾಂತರ ಅಬ್ರಹಾಮನ ಸಂತತಿಯನ್ನು ವೃದ್ಧಿಗೊಳಿಸಬೇಕೆಂದು ಬರೆದಿರುತ್ತಾರೆ. ಅದಕ್ಕೆ ಸ್ಪಷ್ಟ ನಿದರ್ಶನ ಟೋನಿ ಹಾಗೂ ವಿನ್ಸಿಯವರ ಈ ಸಾಂಗತ್ಯ. ದಿನ ಹಾಗೂ ಜನದ ಆಯ್ಕೆಗೆ ಬಂದಾಗ ಟೋನಿಯವರ ಪ್ರಥಮವಾದ ಆಯ್ಕೆ ದಿನದಾಗಿತ್ತು. ತಾನು ಅಧಿಕವಾಗಿ ಅಭಿಮಾನಿಸುವ ಕರ್ನಾಟಕದ ಉಪಮುಖ್ಯಮಂತ್ರಿಯವರ ಜನ್ಮದಿನ ಹಾಗೂ ತನಗೆ ಅಪ್ಪ ಹಾಗೂ ಅಣ್ಣನ ಸಂಬಂಧಿಯ ಸ್ಥಾನವನ್ನು ತುಂಬಿರುವ ಚಿನರಾಜಣ್ಣರವರ 27ನೇ ವಿವಾಹದ ದಿನ ತನ್ನ ವಿವಾಹದ ದಿನವಾಗಬೇಕೆನ್ನುವುದೇ ಅವನ ಹಂಬಲ ಟೋನಿಯದಾಗಿತ್ತು. ಅದು ಸಾಕಾರವಾಗಿದೆ. ಮರಿಯಾಪುರದಲ್ಲಿ ಸ್ವಾಮಿ ಥೋಮಸರ ದೊಡ್ಡ ಅಭಿಮಾನಿ ಎಂದು ಅವರ ಸಮಕ್ಷಮದಲ್ಲಿ
ತಾನು ದಾಂಪತ್ಯ ಬದುಕಿನ ಹೊಸ್ತಿಲಿಗೆ ಹೆಜ್ಜೆ ಇಡಿಸುವ ಮಹದಾಸೆಯಾಗಿತ್ತು. ಭಕ್ತಿ ವಿಶ್ವಾಸದಲ್ಲಿ ಮಿಂದು ದೇವರ ಸಾನ್ನಿಧ್ಯದಿ ತನ್ನ ಮಗಳಿಗೆ ವರ ದೊರಕಿಸಬೇಕೆಂಬುದು ಮನವಿ ಮಾಡಿದ ಪೌಲಿನ್ರವರಿಗೆ ದೊರಕಿದ್ದು ಟೋನಿ ಪ್ರದೀಪ್. ಅಂದರೆ ಇವರ ಸಾಂಗತ್ಯದ ಕರ್ತೃ ಎಲ್ಲರಿಗಿಂತಲೂ ಸರ್ವೇಶ್ವರನೇ. 33 ವರ್ಷ ಈ ನೆಲದಲ್ಲಿ ಜನರ ಭಕ್ತಿಗೆ ಪೂಜೆಗೆ ಸೆಳೆಯುತ್ತಿದ್ದ ಚೌರಾಜ್ರವರ ಮನೆ ಮಗಳಾಗಿ ಮರಿಯ ವಿನ್ಸಿ ಆಗಮಿಸುತ್ತಿದ್ದಾಳೆ. DK ಶಿವಕುಮಾರ್ರಂತೆ ಟೋಣಿಯ ವರ್ಚಸ್ಸು ಉತ್ತುಂಗಕ್ಕೇರಲಿ. ಸ್ವಾಮಿ ಥೋಮಸ್ ಹಾಗೂ ಎಲ್ಲ ಗುರುಗಳ ಆಶೀರ್ವಾದ ಇವರ ಕುಟುಂಬವನ್ನು ಕಾಪಾಡಲಿ. ಶ್ರೀಯುತ ಚಿನ್ರಾಜ್ ಹಾಗೂ ಶ್ರೀಮತಿ ಶೆಲ್ಲಾರವರ ಆದರ್ಶ ಕುಟುಂಬ ಇವರಿಗೆ ಮಾದರಿಯಾಗಲಿ. ಪಿತಾ ಸುತ ಪವಿತ್ರಾತ್ಮರು ಯೇಸು ಮರಿಯ ಜೋಸೆಫ್, ಟೋನಿ ಪ್ರದೀಪ್ ಹಾಗೂ ಮರಿಯಾ ವಿನ್ಸಿಯನ್ನು ನಿರಂತರವಾಗಿ ಕೈ ಹಿಡಿದು ಮುನ್ನಡೆಸಲೆಂದು ಗುರುಗಳಾದ ಆರೋಗ್ಯರಾಜ್ ಸತೀಶ್ ರವರು ಹಾಗೂ ಸಹ ಗುರುಗಳು ಅರ್ಪಿಸುವ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಈ ಎಲ್ಲ ಉದ್ದೇಶಗಳನ್ನು ಒಳಗೊಂಡು ಈ ನವದಂಪತಿಗಳಿಗೆ ಪ್ರಾರ್ಥಿಸಲು ನೆರೆದಿರುವಾಗ ಕೃತಜ್ಞತೆಯಿಂದ ಮಹೋನ್ನತ ಗೀತೆಯನ್ನು ಹಾಡೋಣ. ಸರ್ವಶಕ್ತರೇ ಭೂಸ್ವರ್ಗ ರಾಜ್ಯದ ಅಧಿಪತಿ ವಧಿಸುತ್ತಲೇ ನಮಿಸುವೆವು, ನಿಮ್ಮಯ ಮಹಿಮೆಯ ಸಾರುವೆವು. ಸೃಷ್ಟಿಯ ಜನಕನೇ ಓ ತಂದೆ, ನಿಮ್ಮ ಮಹಿಮೆಗೆ ಕೃತಜ್ಞತೆ ಸಲ್ಲಿಸುತ್ತಾ ಆರಾಧಿಸಿ ಸ್ತುತಿಸುವೆವು. ಮಹೋನ್ನತ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ, ಭೂಲೋಕ ಮನುಜರಿಗೆ ಶಾಂತಿ 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 ಶಾಂತಿ
ಕರುಣೆಯ ಸುರಿಸಿ ಓ ಕ್ರಿಸ್ತರೇ ಆರಾಧಿಸಿ ಸ್ತುತಿಸುವೆವು. ಮಹೋನ್ನತ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭೂಲೋಕ ಮನುಜರಿಗೆ ಶಾಂತಿ 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 ಶಾಂತಿ. ಪಾರ್ಶ್ವದಿ ಆಸೀನರಾಗಿಹ ಪ್ರಭು ಕ್ರಿಸ್ತರೇ ಪರಿಶುದ್ಧರೇ ಮಹೋನ್ನತರೇ ಏಕೈಕ ಪ್ರಭು ನೀವೊಬ್ಬರೇ. ಪವಿತ್ರಾತ್ಮರ ಸಂಗಡವೇ ಪಿತನ ಮಹಿಮೆಯಲ್ಲಿರುವವರೇ ಆರಾಧಿಸಿ ಸ್ತುತಿಸುವೆವು. ಮಹೋನ್ನತ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭೂಲೋಕ ಮನುಜರಿಗೆ ಶಾಂತಿ 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 ಪ್ರಾರ್ಥಿಸೋಣ. ದೇವರೇ, ನೀವು ಮಾನವನ ಸಂತತಿಯನ್ನು ಸೃಷ್ಟಿಸಿದಾಗ ಸ್ತ್ರೀಯು ಪುರುಷನನ್ನು ಒಂದಾಗಿರಬೇಕೆಂದು ಅಪೇಕ್ಷಿಸಿದ್ದೀರಿ. ವಿವಾಹದ ಒಡಂಬಡಿಕೆಯಲ್ಲಿ ಐಕ್ಯವಾಗಲಿರುವ ಈ ನಿಮ್ಮ ಸೇವಕರಾದ ಟೋನಿ ಮತ್ತು ವಿನ್ಸಿ ಅವಿಭಾಜ್ಯ ಬಂಧನದಿಂದ ಒಂದುಗೂಡಿಸಿ ಇವರ ಪ್ರೀತಿಯು ಫಲಪ್ರದವಾಗುವಂತೆ ಮಾಡಿ, ಅಂತೆಯೇ ಇವರು ನಿಮ್ಮ ಕೃಪಾವರದಿಂದ ಆ ಪ್ರೀತಿಗೆ ಸಾಕ್ಷಿಗಳಾಗಿ ಬಾಳಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸೇ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿಕಾಂಡದಿಂದ ಇಂದಿನ ಮೊದಲನೆಯ ವಾಚನ. ದೇವರಾದ ಸರ್ವೇಶ್ವರ, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡುವೆನು ಎಂದರು. ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿದ ಅವರು, ಮನುಷ್ಯನು ಇವುಗಳಿಗೆ ಏನೇನು ಹೆಸರಿಡುವನೋ ನೋಡೋಣ ಎಂದು ಅವನ ಬಳಿ ಅವುಗಳನ್ನು ಬರಮಾಡಿದರು. ಆ ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಹೆಸರಿಟ್ಟನೋ ಅದೇ ಅವುಗಳಿಗೆ ಹೆಸರು ಆಯಿತು. ಹೀಗೆ ಮನುಷ್ಯನು ಎಲ್ಲ ಸಾಕು ಪ್ರಾಣಿಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಅವನು ಸರಿಬೀಳುವ ಜೊತೆಗಾತಿ ಅವುಗಳಲ್ಲಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ದೇವರಾದ ಸರ್ವೇಶ್ವರ ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿದರು. ಅವನು ನಿದ್ರಿಸುತ್ತಿರುವಾಗ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು. ಆ ಎಲುಬನ್ನು ಮಹಿಳೆಯನ್ನಾಗಿ ಮಾಡಿ
ಆಕೆಯನ್ನು ಅವನ ಬಳಿಗೆ ಬರಮಾಡಿದರು. ಅವನು ಆಕೆಯನ್ನು ನೋಡಿ ಹೀಗೆಂದನು, ಸರಿ, ನನಗೀಗ ಇವಳು ನನ್ನೆಲುಬಿನ ಎಲುಬು, ನನ್ನೊಡಲಿನ ಒಡಲು. ನರನಿಂದ ಉತ್ಪತ್ತಿಯಾದವಳನ್ನು ನಾರಿ ಎಂದೇ ಕರೆವನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಒಂದಾನೊಂದು ಕಾಲವೇ ಸುವಾಲೆ ಸುವಿಸುವಾಲೆ ನಮ್ಮ ತಂದೆ ದ್ಯಾವರು ಸುವಾಲೆ ಸುವಿಸುವಾಲೆ ತನ್ನ ರೂಪದಲ್ಲಿ ನನಗೆ ರೂಪ ನೀಡುತ್ತಾ ಉಸಿರ ಊದಿದರು. ನರನ ಎಲುಬಲಿ ನಾರಿಯನ್ನು ನರನ ಎಲುಬಲಿ ನಾರಿಯನ್ನು ನರನ ಎಲುಬಲಿ ನಾರಿಯನ್ನು ಉಂಟು ಮಾಡಿದರು. ಜೋಡಿ ಕೂಡಿ ಬಾಳಲೆಂದು ಜೋಡಿ ಕೂಡಿ ಬಾಳಲೆಂದು ಒಂದಾನೊಂದು ಕಾಲವೇ ಸುವಾಲೆ ಸುವಿಸುವಾಲೆ
ಜೊತೆಗಿಹರು ಎಂದು ನಮ್ಮ ಜೊತೆಗಿಹರು. ಒಂದಾನೊಂದು ಕಾಲದಿ ಸುವಾಲೆ ಸುವಿಸುವಾಲೆ ನಮ್ಮ ತಂದೆ ಕಾವಲು. ಸುವಾಲೆ ಸುವಿಸುವಾಲೆ ತನ್ನ ರೂಪದಲ್ಲಿ ನರಗೆ ರೂಪ ನೀಡುತ್ತಾ ಉಸಿರ ಊದಿದರು. ನರನ ಎಲುಬಲಿ ನಾರಿಯನ್ನು ನರನ ಎಲುಬಲಿ ನಾರಿಯನ್ನು ನರನ ಎಲುಬಲಿ ನಾರಿಯನ್ನು ಉಂಟು ಮಾಡಿದರು. ಜೋಡಿ ಕೂಡಿ ಬಾಳಲೆಂದು, ಜೋಡಿ ಕೂಡಿ ಬಾಳಲೆಂದು. ಕ್ರಿಸ್ತ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸುವವರು ಯಾರು? ಪೌಲನು ರೋಮನ್ನರಿಗೆ ಬರೆದ ಪತ್ರದಿಂದ 2ನೇ ವಾಚನ. ಸಹೋದರರೇ, ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ. ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡದಿರಲಾರರು? ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು? ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು? ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವೆ ದೇವರ ಬಲಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ? ಇಲ್ಲ. ಹಸಿವು ನೀರಡಿಕೆ, ನಗ್ನ ಸ್ಥಿತಿ, ಆಪತ್ತು ವಿಪತ್ತು, ಖಡ್ಗ ಕಟಾರಿಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಸಾವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮರಾಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಆಗು ಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಕ್ರಿಸ್ತ ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು. ಅಂತೆಯೇ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಸೃಷ್ಟಿ ಸಮಸ್ತಗಳೇ ಆಗಲಿ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah.
ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಫರಿಸಾಯರಲ್ಲಿ ಕೆಲವರು ಯೇಸುವಿನ ಬಳಿಗೆ ಬಂದು ಅವರನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ, ಯಾವುದಾದರೂ ಕಾರಣದಿಂದ ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮಸಮ್ಮತವು ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೃಷ್ಟಿಕರ್ತ ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದರು ಎಂದು, ಈ ಕಾರಣದಿಂದಲೇ ಗಂಡನು ತಂದೆ ತಾಯಿಯರನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು ಎಂದು ಹೇಳಿದ್ದಾರೆಂಬುದಾಗಿ ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಹೀಗಿರುವಲ್ಲಿ ಇನ್ನು ಮುಂದೆ ಅವರು ಇಬ್ಬರಲ್ಲ, ಒಂದೇ ಶರೀರವಾಗಿರುವರು. ಈ ನಿಮಿತ್ತ ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಒಮ್ಮೆ ಒಂದು ಬ್ಯಾಂಕಿನ ಮ್ಯಾನೇಜರ್ಗೆ 60 ವರ್ಷ ಆಯಿತು. ಆ ಬ್ಯಾಂಕ್ ಮ್ಯಾನೇಜರ್ಗೆ ಎಲ್ಲರೂ ಸೇರಿ ಬೀಳ್ಕೊಡುಗೆಯ ಸಮಾರಂಭನ ಇಟ್ಕೊಂಡಿರ್ತಾರೆ. ಆ ಬ್ಯಾಂಕ್ ಮ್ಯಾನೇಜರ್ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಜೀವಿಸ್ತಾ ಇರ್ತಾನೆ. ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಮ್ಯಾನೇಜರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಸರ್ ಯಾವಾಗಲೂ ನಗ್ನಗ್ತಾ ಇರ್ತೀರಾ, ನಿಮ್ಮ ಮನೇಲಿ ಜಗಳ ಆಗಲ್ವಾ ಸರ್? ನಿಮ್ಮ ಹೆಂಡತಿ ಅಷ್ಟು ಒಳ್ಳೆಯವರಾ? ಇಲ್ಲ, ಮೊದಲೆಲ್ಲ ಆಗ್ತಾ ಇತ್ತು, ಈಗ ಒಂದು 5-6 ವರ್ಷದಿಂದ ತುಂಬ ಪ್ರೀತಿ ನನ್ನ ಹೆಂಡತಿಗೆ, ನಾನಂದರೆ ಜೀವ, ನಾನಂದರೆ ಪ್ರೀತಿ ಅಂತ ಹೇಳ್ತಾರೆ. ಆಗ ಈ ಎಂಪ್ಲಾಯಿ ಹೇಳ್ತಾರೆ, ಸರ್ ನನಗೆ ಫುಲ್ಲು ಡೌಟು ಸರ್, ಏನೋ ಪ್ರಾಬ್ಲಮ್ ಇದೆ. ಆಗ ಇನ್ನೊಂದು ಸಲ ಕೇಳಿದೆ, ಸರ್ ನೀವು ಮನೇಲಿ ಜಗಳ ಆಡಲ್ಲ, ಮಾತಾಡಲ್ವಾ, ಕೂಗಾಡಲ್ವಾ, ರೇಗಾಡಲ್ವಾ ಅಂತ. ಇಲ್ಲ, ಇದೆಲ್ಲ ಮಾಡ್ತೀನಿ, ಆದರೆ ನನ್ನ ಹೆಂಡತಿ ಬದಲಿಗೆ ಉತ್ತರನೇ ಕೊಡೋದಿಲ್ಲ. ಆಗ ಬ್ಯಾಂಕ್ ಎಂಪ್ಲಾಯಿ ಹೇಳ್ತಾನೆ, ಸರ್ ನಿಮ್ಮ ಹೆಂಡ್ತಿಗೆ ಬಹುಶಃ ಕಿವಿ ಕೇಳಿಸಲ್ಲ ಅಂದ್ಕೊಳ್ತೀನಿ ಸರ್, ಯಾವುದಕ್ಕೂ ಟೆಸ್ಟ್ ಮಾಡಿಸಿ ಸರ್. ಯಾಕಂದರೆ ಹೆಂಡ್ತಿ ನೀವು ಬೈದರೂ ಬೈಯಲ್ಲ ಅಂದರೆ ಅದು ಯಾವುದೋ ಬೇರೆ ಕೇಸು, ಮನೇಲಿ ಹೋಗಿ ಟೆಸ್ಟ್ ಮಾಡಿ ಅಂತೇಳಿ. ಈ ಬೀಳ್ಕೊಡುಗೆ ಸಮಾರಂಭ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೋಗುವಾಗ ಮನೆಯಲ್ಲಿ ಹೆಬ್ಬಾಗ್ಲಲ್ಲಿ ಮೇನ್ ಡೋರಲ್ಲಿ ನಿಂತ್ಕೊಂಡು, ಡಾರ್ಲಿಂಗ್ ಐ ಲವ್ ಯು ಅಂತ ಹೇಳ್ತಾನೆ. ಯಾವ ಸೌಂಡು ಇಲ್ಲ. ಇವನು ಓ ಹೆಂಡ್ತಿಗೆ ಕಿವಿ ಡಮಾರ್. ಹಾಲಲ್ಲಿ ಬಂದು ಡಾರ್ಲಿಂಗ್ ಐ ಲವ್ ಯು, ಯಾವ ಉತ್ತರನೂ ಇಲ್ಲ. 2ನೇ ಸಲ ಹೇಳ್ತಾನೆ, ಹೆಂಡ್ತಿ ಕಿವಿ ಡಮಾರ್ ಅಂತ. 3ನೇ ಸಲ ಡೈನಿಂಗ್ ಟೇಬಲ್ ಹತ್ರ ಬಂದು ಡಾರ್ಲಿಂಗ್ ಐ ಲವ್ ಯು ಅನ್ನುವಾಗ ಎಷ್ಟು ಸಲ ಬಡ್ಕಳ್ಳಿ ವಯ್ಯನಿಗೆ, ನಾನು ಐ ಟು ಲವ್ ಯು ಅಂತ ಹೇಳ್ತಾ ಇದ್ದೀನಿ, ಏನು ಮಾಡೋದು, ಇದು ಕಿವಿನೇ ಕೇಳಿಸಲ್ವಲ್ಲ ಅಂತ ಅವಳು ಬೈಕೊಳ್ತಾ ಇರ್ತಾಳೆ. ಆವಾಗ ಗಂಡನ ಗೊತ್ತಾಗುತ್ತೆ ಕಿವಿ ಕೇಳಿಸ್ತಾ ಇರದೇ ಇರೋದು ಹೆಂಡ್ತಿಗಲ್ಲ ನನಗೆ ಅಂತ. ಬಹಳ ಬೇಜಾರಾಗುತ್ತಂತೆ. ಗಂಡ ಹೆಂಡ್ತಿನ ಕರೆದು ಮಕ್ಕಳನ್ನ ಕರೆದು ಹೇಳ್ತಾನಂತೆ, ಯಾಕೆ ನೀವು ಹೇಳಲಿಲ್ಲ ನನಗೆ ಕಿವಿ ಕೇಳಿಸಲ್ಲ ಅಂಥೇಳಿ. ಹೆಂಡ್ತಿ ಒಂದು ಮಾತನ್ನು ಹೇಳ್ತಾಳಂತೆ, ರೀ ನಮ್ಮಿಬ್ಬರ ಜೀವನ ಎಷ್ಟೋ ವರ್ಷದಿಂದ ಪ್ರಾರಂಭ ಆಯಿತು, ನಿಮಗೆ ಕಿವಿ ಕೇಳಿಸಲ್ಲ ಅಂಥೇಳಿ ನಾನು ಪ್ರೀತಿ ಮಾಡೋದನ್ನ ನಿಲ್ಲಿಸ್ಬೇಕಾ? ಈಗಲೂ ನಾನು ಪ್ರೀತಿಸ್ತೇನೆ, ನನಗೆ ನೀವು, ನಿನಗೆ ನಾವು, ನಿಮ್ಮ ಮನಸ್ಸನ್ನು ನೋಯಿಸಿ ನಾವು ಹೇಗೆ ಕಾಲ ಕಳೀಲಿ ಅಂಥೇಳಿ. ಭಗವಾನ್ ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರಿಯರೇ ಸಹೋದರರೇ, ವಿಶೇಷವಾಗಿ ಟೋನಿ, ಪ್ರದೀಪ್ ಹಾಗೂ ಮರಿಯಾ ವೆನ್ಸಿ, ಈ ವಿವಾಹ ಅನ್ನೋದು ಗಂಡನಲ್ಲಿ ಕೊರತೆ ಇದ್ದರೆ ಹೆಂಡತಿ ಸರಿ ಹೊಂದಿಸೋದು, ಹೆಂಡತಿಯಲ್ಲಿ ಕೊರತೆ ಇದ್ದರೆ ಗಂಡ ಸರಿ ಹೊಂದಿಸೋದು. ಈ ವಿವಾಹದ ಜೀವನ ಬದುಕು ಒಬ್ರಿಗೊಬ್ಬರು ಪೂರಕವಾಗಿ, ಒಬ್ರಿಗೊಬ್ಬರು ಪ್ರೇರಕವಾಗಿ ಬದುಕೋದೇ ಈ ವಿವಾಹ ಸಂಸ್ಕಾರ. ನೀವಿಬ್ಬರು ಇವತ್ತು ಇಷ್ಟೊಂದು ಗುರುಗಳ ಸಮಕ್ಷಮದಲ್ಲಿ ಪ್ರೀತಿಯ ಬೆಸುಗೆಯಲ್ಲಿ ಒಂದಾಗಿ ವಿವಾಹ ಸಂಸ್ಕಾರದಲ್ಲಿ ಬಲಿಪೀಠದ ಮುಂದೆ ನನಗೆ ನೀನು, ನಿನಗೆ ನಾನು, ಸುಖ ದುಃಖಗಳಲ್ಲಿ ಪ್ರೀತಿಸಿ ಗೌರವಿಸ್ತೇನೆ ಅಂತ ವಚನ ಬೀತೀರಾ. ನಾನು ಮೊನ್ನೆಯಿಂದ ನಿಮ್ಮಿಬ್ಬರು ಮದುವೆಗೆ ಏನು ಬೋಧನೆ ಮಾಡೋದು ಅಂತ ಯೋಚನೆ ಮಾಡಿ ಮೊನ್ನೆ ಮಾತಾಡಿಸ್ಕೊಂಡು ಹೋಗುವಾಗ ಅಲ್ಲಿ ತಲಗಟ್ಟಪುರ ಹತ್ರ ಒಂದು ದೊಡ್ಡ ಬೋರ್ಡ್ ನೋಡಿದೆ, ಜಿಯೋ ಡಿಜಿಟಲ್ ಲೈಫ್, ಜಿ ಬರ್ಕೆ ಅಂಥೇಳಿ.
ಆಗ ಯಾಕೆ ಈ ಮದುವೆಯ ಸಿಮ್ಗಳ ಬಗ್ಗೆ ಬೋಧನೆ ಮಾಡಬಾರ್ದು ನಿಮಗೆ ಅಂಥೇಳಿ ಯೋಚನೆ ಮಾಡಿ ತಯಾರಿ ಮಾಡ್ಕೊಂಡು ಬಂದೆ. ಮದುವೆಯಲ್ಲಿ ನೀವಿಬ್ಬರು ಕೈಯನ್ನು ಹಿಡಿದು ವಾಗ್ದಾನ ಮಾಡುವಾಗ ನಿಮ್ಮಿಬ್ಬರ ಮದುವೆಯ ವೈವಾಹಿಕ ಜೀವನ ಆ್ಯಕ್ಟಿವೇಟ್ ಆಗುತ್ತೆ, ಇಬ್ಬರಿಗೂ ಮೊಬೈಲ್ ಚಾರ್ಜ್ ಆಗುತ್ತೆ. ನೀವಿಬ್ಬರು ಯಾವ ಸಿಮ್ ಹಾಕಬೇಕು ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ, ಆಯ್ಕೆ ನಿಮ್ಮದು, ಯಾವುದಾದ್ರೂ ಹಾಕ್ಕೊಳ್ಳಿ. ಮೊದಲನೇದು ಜಿಯೋ ಸಿಮ್. ಜಿಯೋ ಸಿಮ್ನ ಒಂದು ಟ್ಯಾಗ್ ಲೈನ್ ಕೆಳಗಡೆ ಜಿಯೋ ಜಿ ಬರ್ಕೆ ಡಿಜಿಟಲ್ ಲೈಫ್ ಅಂತ ಇದೆ. ಅಂದರೆ ನೀವು ಜೀವಿಸಿ ಸಂತೋಷದಿಂದ, ಜೀವಿಸಿ ಪ್ರೀತಿಯಿಂದ ಅಂಥೇಳಿ. ಜಿಯೋ ಸಿಮ್ ಥರ ನೀವಿಬ್ಬರು ಪರಸ್ಪರ ಪ್ರೀತಿಯಿಂದ ಒಂದಾಗಬೇಕು. ಇಂದಿನ 2ನೆಯ ವಾಚನ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸಲು ಯಾರಿಂದ ಸಾಧ್ಯ? ಹಸಿವು, ನೀರಡಿಕೆ, ಇಕ್ಕಟ್ಟು, ಬಿಕ್ಕಟ್ಟು, ಆಪತ್ತು, ವಿಪತ್ತು ಯಾವುದು ಕೂಡ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಪ್ರೀತಿ ಇದ್ದರೆ, ಆ ಪ್ರೀತಿ ಸದಾ ಪುಟಿತಾ ಇದ್ದರೆ ಯಾರಿಂದಲೂ ಕೂಡ ನಿಮ್ಮ ಜೀವನದ ಒಂದು ಹಾದಿಯಲ್ಲಿ ಅಡ್ಡ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವಿಬ್ಬರು ಜಿಯೋ ಸಿಮ್ ಥರ ಜಿಯೋ ಜಿ ಬರ್ಕೆ ಅತಿ ಉತ್ಸಾಹದಿಂದ ನಿಮ್ಮ ಜೀವನದಲ್ಲಿ ಜೀವಿಸ್ತಾ ಇರಿ. 2ನೇದು BSNL. BSNLದು ಟ್ಯಾಗ್ ಲೈನ್ ಬಂದು ಕನೆಕ್ಟಿಂಗ್ ಇಂಡಿಯಾ, ಕನೆಕ್ಟಿಂಗ್ ಪೀಪಲ್ ಅಂಥೇಳಿ. ಕನೆಕ್ಟ್ ಆಗೋದು, ನೀವಿಬ್ಬರು ವಿವಾಹ ಸಂಸ್ಕಾರದಲ್ಲಿ ದಿವ್ಯ ಬಲಿಪೀಠದ ಮುಂದೆ ಕನೆಕ್ಟ್ ಆಗ್ತೀರಾ. ಇಂದಿನ 1ನೇ ವಾಚನ ಆದಿಕಾಂಡ 2ನೇ ಅಧ್ಯಾಯ ವಾಕ್ಯ 18ರಲ್ಲಿ ಎಲ್ಲವನ್ನ ಸೃಷ್ಟಿಸಿ ಅದರ ಒಂದು ಹೊಡೆತನವನ್ನು ಆದಾಮನಿಗೆ ಕೊಟ್ಟರು. ಆದರೆ ಸರ್ವೇಶ್ವರ ಸ್ವಾಮಿಗೆ ಗೊತ್ತಾಯಿತು, ಒಬ್ಬನೇ ಸರಿ ಹೋಗಲ್ಲ, ಒಂಟಿಯಾಗಿರೋದು ಸರಿಯಲ್ಲ, ಒಂಟಿಗೆ ಜಂಟಿ ಆಗಬೇಕು, ಆಡಮ್ಗೆ ಒಂದು ಮೇಡಮ್ ಬೇಕೇ ಬೇಕು ಅಂಥೇಳಿ ಸರ್ವೇಶ್ವರ ಸ್ವಾಮಿ ಏದೇನ್ ತೋಟದಲ್ಲಿ ಆಪರೇಷನ್ ಮಾಡ್ತಾರೆ. ಹಾಗೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ. ಆದಾಮನಿಗೆ ಅವಳನ್ನ ದೇವರು ಕನೆಕ್ಟ್ ಮಾಡ್ದಂಗೆ ಟೋನಿಗೆ ವಿನ್ಸಿನ ಇವತ್ತು ಕನೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂದಿನ ಶುಭ ಸಂದೇಶ, ಮತ್ತಾಯನ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 6ನೇ ವಾಕ್ಯ, ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ವಿಚ್ಛೇದಿಸ್ತಾ ಇರಲಿ ಅಂಥೇಳಿ. ನೀವಿಬ್ಬರು BSNL ಆಗಿ ಸದಾ ಒಟ್ಟಿಗೆ ಇರಿ. ಸಾಮಾನ್ಯವಾಗಿ BSNL ಕಾಲ್ ಮಾಡಿದ್ರೆ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರುತ್ತೆ. ನೀವಿಬ್ಬರು ಯಾವಾಗಲೂ ವ್ಯಾಪ್ತಿ ಪ್ರದೇಶದ ಹೊರಗಡೆ ಹೋಗಬೇಡಿ. ನಿಮ್ಮ ಒಬ್ಬರಿಗೊಬ್ಬರು ಕೈಗೆ ಸಿಗೋಂಗೆ, ಮನಸ್ಸಿಗೆ ಹತ್ತಿರವಾಗೋಂಗೆ ಸದಾ ಜೊತೆಯಲ್ಲಿ ಇರಿ. 3ನೇ ಸಿಮ್ ಬಂದು ವೊಡಾಫೋನ್. ಮೊದಲು ಹಚ್ ಅಂತ ಇತ್ತು, ಆ ನಾಯಿ ಹಿಂದೆನೇ ಹೋಗ್ತಾ ಇತ್ತು. ಅಡ್ವರ್ಟೈಸ್ಮೆಂಟ್ ನೆನಪಿದ್ರೆ ಗೊತ್ತಾಗುತ್ತೆ, ಒಂದು ಸಣ್ಣ ನಾಯಿ ಹಿಂದೆನೇ ಹೋಗ್ತಾ ಇತ್ತು. ಹಂಗೆ ನೀವು ವಿನ್ಸಿ ಟೋನಿ ಹಿಂದೆ ಹೋಗೋದು ಬೇಡ, ಟೋನಿ ವಿನ್ಸಿ ಹಿಂದೆ ಹೋಗೋದು ಬೇಡ, ಇಬ್ಬರು ಜೊತೆಯಲ್ಲೇ ಹೋಗಿ. ಅದರದ್ದು ಟ್ಯಾಗ್ ಲೈನ್ ಬಂದು ಫ್ಯೂಚರ್ ಈಸ್ ಎಕ್ಸೈಟಿಂಗ್, ಆರ್ ಯು ರೆಡಿ ಅಂಥೇಳಿ. ವೊಡಾಫೋನ್ ಟ್ಯಾಗ್ ಲೈನ್ ಬಂದು ಫ್ಯೂಚರ್ ಈಸ್ ಎಕ್ಸೈಟಿಂಗ್, ಆರ್ ಯು ರೆಡಿ. ನೀವಿಬ್ಬರು, ನಿಮ್ಮ ಭವಿಷ್ಯ ಅತ್ಯಾಕರ್ಷಕವಾಗಿದೆ, ನೀವು ಸಿದ್ಧರಿದ್ದೀರಾ. ಎಫೆಸ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 22ರಲ್ಲಿ ಸಂತ ಪೌಲರು ಹೇಳ್ತಾರೆ, ಮಹಿಳೆ ತನ್ನ ಪತಿಯ ಅಧೀನದಲ್ಲಿದ್ದು ಧರ್ಮಸಭೆಯ ಶಿರಸ್ಸು ಹೇಗೆ ಒಂದಾಗಿರುತ್ತೋ ಇಬ್ಬರು ಒಂದಾಗಿ ಜೀವಿಸಬೇಕು, ಒಂದಾಗಿ ನಡಿಬೇಕು, ಹಿಂದೆ ಹೋಗೋದಲ್ಲ, ಜೊತೆಯಲ್ಲಿ ಹೋಗಬೇಕು. ಆಗ ನಿಮ್ಮ ವೈವಾಹಿಕ ಜೀವನ ಯಶಸ್ವಿಯಾಗುತ್ತೆ, ಆಗ ನಿಮ್ಮ ವೈವಾಹಿಕ ಜೀವನ ಸಫಲತೆಯನ್ನು ಕಂಡುಕೊಳ್ಳುತ್ತೆ. ಇನ್ನು ಕೊನೆಯ ಸಿಮ್ಮು ಏರ್ಟೆಲ್ ಸಿಮ್ಮು. ಎಲ್ಲ ಕಡೆ ಏರ್ಟೆಲ್ಲೇ ಬಯಸೋದು. ನೀವಿಬ್ಬರು ಸಿಮ್ ಯಾವುದು ಅಂತ ಗೊತ್ತಿಲ್ಲ. ಏರ್ಟೆಲ್ಲಾ? ಹಾಂ, ಜಿಯೋನಾ? ಓಕೆ. ನಿಮ್ಮದು? ಓಕೆ. BSNL ಆಯಿತು, ಜಿಯೋ ಆಯಿತು, ಎಲ್ಲ ಇದೆ. ಏರ್ಟೆಲ್ ಸಿಮ್ ಟ್ಯಾಗ್ ಲೈನ್ ಬಂದು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಕೊಲೊಸ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 16ರಲ್ಲಿ ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿರಿ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿ ಬಿಡಿರಿ ಅಂತ ಹೇಳ್ತಾರೆ. ನೀವಿಬ್ಬರು ಬಹುಶಃ ಎಂಗೇಜ್ಮೆಂಟ್ ಆದಾಗಿಂದ ಐ ಲವ್ ಯು, ಡಿಯರು, ಡಾರ್ಲಿಂಗು, ಸ್ವೀಟ್ ಆರ್ಟು, ಅದು ಇದು ಏನೇನೋ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ಬೋದು, ಮೊಬೈಲಲ್ಲಿ ಮೆಸೇಜ್ಗಳನ್ನ ಕಳಿಸ್ಕೊಂಡಿರ್ಬೋದು. ಆದರೆ ಈ ಒಂದು ವಿವಾಹದ ಬಂಧನದ ಪ್ರೀತಿ ಇವತ್ತಿಗೆ ಸೀಮಿತವಾಗಬಾರ್ದು. ಯಾವಾಗಲೂ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರಬೇಕು. ಒಂದು ದಿನಕ್ಕೆ ಸೀಮಿತವಾಗದೆ ಒಂದು 50 ವರ್ಷ 30 ವರ್ಷ ಆದಮೇಲೆ ಐ ಲವ್ ಯು ಅಂತ ಗಂಡ ಹೆಂಡ್ತಿಗೆ ಹೇಳಿದ್ರೆ ಅದು ಸರಿಯಾದ ಪ್ರೀತಿ. ನೀವು ಇವತ್ತು ಹೇಳ್ತೀರಾ, ಹಿಂದೆ ಹೇಳಿದ್ದೀರಾ, ಮುಂದೆ ಎಂದೆಂದೂ ಹೇಳಬೇಕು. ಏರ್ಟೆಲ್ ಥರ ಯಾವಾಗಲೂ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ನಿಮ್ಮ ಪ್ರೀತಿಯನ್ನು ಸದಾ ಎಕ್ಸ್ಪ್ರೆಸ್ ಮಾಡಬೇಕು. ಹೀಗೆ ಒಂದು ಸಲ
ಒಂದು ಮದುವೆಯಲ್ಲಿ MC ಗಂಡ ಹೆಂಡ್ತೀರನ್ನ ಆಟ ಆಡಿಸ್ತಾ ಇದ್ರಂತೆ. ಒಬ್ಬ MC ಮದುವೆ ಆದಮೇಲೆ ಹೇಳಿದ್ರಂತೆ, ಯಾರೆಲ್ಲ ಹೆಂಡ್ತೀರು ಮೊಬೈಲಲ್ಲಿ ಗಂಡನ ಫೋಟೋ ಸ್ಕ್ರೀನ್ ಶಾಟ್ ಆಗಿ ಮಾಡ್ಕೊಂಡಿದ್ದೀರಾ, ಸ್ಕ್ರೀನ್ ಸೇವರ್ ಆಗಿ ಮಾಡಿದ್ದೀರಾ, ಅಥವಾ ಪರ್ಸಲ್ಲಿ ಫೋಟೋ ಇದೆ ತೊಗೊಂಡು ಬನ್ನಿ ಅಂತ ಹೇಳಿದ್ರಂತೆ. ಬರೀ 4 ಜನ ಬಂದ್ರಂತೆ. ದೊಡ್ಡ ಮದುವೆ, ಪಾರ್ಟಿ ಗೇಮ್ಸ್ ಆಡಿಸ್ತಾ ಇರ್ತಾರೆ. 4 ಜನ ಬಂದ್ರಂತೆ. ಪಕ್ಕದಲ್ಲಿರೋರು ಕೇಳಿದ್ರಂತೆ, ಯಾಕಮ್ಮ ನಿನ್ನ ಗಂಡನ ಫೋಟೋ ಇಲ್ವಾ ಅಂತ. ಆವಾಗ ಅವ್ರು ಹೇಳಿದ್ರಂತೆ, ಸ್ವಾಮಿ ಮನೇಲಿಟ್ಕೊಳ್ಳೋದೇ ಕಷ್ಟ ಒಯ್ಯನ್ನ, ಇನ್ನು ಫೋಟೋನ ಪರ್ಸಲ್ಲಿ ಮೊಬೈಲಲ್ಲಿ ಇಟ್ಕೊಳ್ಳೋದ, ಅಯ್ಯಯ್ಯೋ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಟೋನಿನ ಪರ್ಸಲ್ಲಿ, ಹೃದಯದಲ್ಲಿ, ಮೊಬೈಲಲ್ಲಿ ಇಟ್ಕೊಳ್ಳೋದಕ್ಕಿಂತ ಮನಸ್ಸಲ್ಲಿ ಇಟ್ಕೊಂಡು, ವಿನ್ಸಿ ನೀನು ಪ್ರೀತಿ ಪ್ರಾರ್ಥನೆನ ಮರಿಬಾರ್ದು. ಈ 2 ಗುಣ ನಿನಗೆ. ಪ್ರೀತಿ ಈಗಲ್ಲ, ಯಾವಾಗಲೂ. ಅದಕ್ಕೆ ಪ್ರೀತಿ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. 1 ಕೊರಿಂಥ 13:13 ಬೈಬಲ್ ಶ್ರೀ ಗ್ರಂಥ ಹೇಳುತ್ತೆ, ನಂಬಿಕೆ ನಿರೀಕ್ಷೆ ಪ್ರೀತಿಗಿಂತ ಪ್ರೀತಿ ಉನ್ನತವಾದದ್ದು ಅಂತ ಹೇಳಿ. ಐ ಲವ್ ಯು, ಐ ಲವ್ ಯು, ಐ ಟು ಲವ್ ಯು ಅಂತ ಹೇಳೋಕ್ಕಿಂತ ಮುಂಚೆ ನೀನು ಖಾತ್ರಿ ಕೊಡಿಸ್ಕೊಳ್ಬೇಕು, ನಿನಗೆ ನಾನು, ನನಗೆ ನೀನು ಅಂಥೇಳಿ. ಮದುವೆಯಾದಾಗ ನೀವಿಬ್ಬರು ವಾಗ್ದಾನ ಮಾಡ್ತೀರಾ, ನಾವಿಬ್ಬರು ಪರಸ್ಪರ ಪ್ರೀತಿಸಿ ಗೌರವಿಸ್ತೀನಿ ಅಂಥೇಳಿ. ಆ ಪ್ರೀತಿ ಯಾವಾಗಲೂ ಇರಬೇಕು. ನಮ್ಮ ಕಡೆ ಹಾಸನ ಕಡೆ ಆ ಕಡೆ ಎಲ್ಲ ಹೋದರೆ ಮದುವೆ ಆಗಿ ಮನೆಗೆ ಬರುವಾಗ ಗಂಡನ ಹೆಸರು ಕೇಳ್ತಾರೆ. ಹೆಂಡತಿ ಎಷ್ಟು ನಾಚ್ಕೊಂಡು ತಲೆ ಬಗ್ಗಿಸ್ಕೊಂಡು ಏನೇನೋ ಹೇಳಿ ಹೆಸರು ಹೇಳ್ತಾರೆ. ಅದೇ ಒಂದು 5-10 ವರ್ಷ ಆದಮೇಲೆ ಥೂ ಅಲ್ಲಿ ಇದನ್ನು ನೋಡಿ ದಂಡಪಿಂಡ ಅಂತ ಹೇಳ್ತಾರೆ. ಅದೇ ಆಮೇಲೆ ಹೆಸರೇ ಬರೋದಿಲ್ಲ, ಅದು ಇದು ಅಲ್ಲಿ ಬಿದ್ದೈತೆ, ಇಲ್ಲಿ ಬಿದ್ದೈತೆ, ಅಲ್ಲೈತೆ ಅಂತ ಹೇಳ್ತಾರೆ. ಅದಕ್ಕೆ ಈ ಪ್ರೀತಿ ಇವತ್ತು ವಾಗ್ದಾನ ಮಾಡಿದ ಪ್ರೀತಿ ಇನ್ನು ಎಷ್ಟು ವರ್ಷ ಆದರೂ ಅದೇ ರೀತಿ ಪ್ರೀತಿ, ಗೌರವ ಮತ್ತು ಪ್ರಾರ್ಥನೆ. ಟೋನಿ ಅಣ್ಣ ಒಳ್ಳೆ ಅಂತೋಣಿಯವ್ರ ಭಕ್ತ, ನೀವಿಬ್ಬರು ಒಳ್ಳೆ ಭಕ್ತಿಯಲ್ಲಿ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಾರ್ಥನೆಯ ಜೀವನ ನಿಮ್ಮ ಮದುವೆಯನ್ನು ಕಾಪಾಡುತ್ತೆ. ಪ್ರೀತಿ ಪ್ರಾರ್ಥನೆ ನಿನಗೆ. ಟೋನಿ ಅಣ್ಣಂಗೆ ತಾಳ್ಮೆ, ಐಕ್ಯತೆ. ತಾಳಿ ಕಟ್ಬಿಟ್ಟು ಸುಮ್ಮನೆ ಆಗೋದಲ್ಲ, ತಾಳಿ ಬಾಳಬೇಕು. ತಾಳಿದವನು ಬಾಳಿಯಾನು. ಮದುವೆ ಆದಾಗ ತಾಳಿ ಕಟ್ತಾರಂತೆ. ತಾಳಿ ಕಟ್ಟಬೇಕು, ಮನೆ ಕಟ್ಟಬೇಕು, LIC ಪ್ರೀಮಿಯಂ ಕಟ್ಟಬೇಕು, ಹೆಂಡ್ತಿ ಮೇಕಪ್ ಬಿಲ್ ಕಟ್ಟಬೇಕು, ಹೆಂಡ್ತಿದು ಅದು ಕಟ್ಟಬೇಕು, ಇದು ಕಟ್ಟಬೇಕು, ಏನೇನೋ ಕಟ್ಟಬೇಕು. ಅದೆಲ್ಲ ಕಟ್ಟೋದಕ್ಕಿಂತ ಮುಂಚೆ ತಾಳ್ಬೇಕು. ನೀವಿಬ್ಬರಲ್ಲಿ ಐಕ್ಯತೆ ಇರಬೇಕು. ಅದಕ್ಕೆ ಇಂದಿನ ಶುಭ ಸಂದೇಶ, ಇವರಿಬ್ಬರು ಇಬ್ಬರಲ್ಲ ಒಬ್ಬರೇ ಆಗಿದ್ದಾರೆ. ನೀವು ತಾಳಿ ಐಕ್ಯತೆಯಿಂದ ಹೋಗಬೇಕು. ಹೀಗೆ ಒಂದು ಸಲ ಗುರುಗಳು, ಒಂದು ಚಿಕ್ಕ ಗುರುಗಳು, ನನ್ನಂಥ ಗುರುಗಳು ದೊಡ್ಡ ಗುರುಗಳ ಹತ್ರ ಹೋಗಿ ಕೇಳಿದ್ರಂತೆ, ಸ್ವಾಮಿ ಮದುವೆಗೆ ಏನು ಬೋಧನೆ ಮಾಡೋದು ಅಂಥೇಳಿ. ಅವ್ರು ಹೇಳಿದ್ರಂತೆ, ಯಾವುದಾದ್ರೂ ಒಂದು ದೇವರ ವಾಕ್ಯ ಹೇಳಿಬಿಡಪ್ಪ ಅಂತ ಹೇಳಿದ್ರಂತೆ. ಅವರಿಗೆ ಯಾವ ವಾಕ್ಯನೂ ಗೊತ್ತಾಗಲಿಲ್ವಂತೆ. ಮದುವೆ ಮಾಡೋಕ್ಕೆ ಶುರು ಮಾಡಿದ್ರು, ಬೋಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಅವರಿಗೆ ನೆನಪಾಗಿದ್ದು, ತಂದೆಯೇ ಇವರೇನು ಮಾಡುತ್ತಿರುವರು ಇವರು ಅರಿಯರು, ಇವರನ್ನು ಕ್ಷಮಿಸಿಬಿಡಿ ಅಂತ ಹೇಳಿಬಿಟ್ರಂತೆ. ಗೊತ್ತಾಗಲಿಲ್ಲ ಪಾಪ ಯವ್ವ ಫಾದರಿಗೆ. ಆದರೆ ಇವರಿಬ್ಬರಿಗೆ ಏನು ಮಾಡ್ತಿದ್ದಾರೆ ಅಂತೇನು ಗೊತ್ತಿಲ್ಲ, ಗೊತ್ತಿದ್ದು ಬಂದಿದ್ದಾರೆ. ಇವರಿಬ್ಬರನ್ನ ದೇವರು ಅರಸಲಿ, ಆಶೀರ್ವದಿಸಲಿ ಎಂದು ಕಣ್ಣುಗಳನ್ನು ಮುಚ್ಚುತ್ತಾ ಕರಗಳನ್ನು ಜೋಡಿತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಟೋನಿ ಹಾಗೂ ಮರಿಯ ವಿನ್ಸಿ, ಪ್ರಭು ಯೇಸುವೆ ವಿವಾಹ ಬಂಧನದಲ್ಲಿ ಒಂದಾಗುತ್ತಿರುವ ಇವರಿಬ್ಬರನ್ನು ಅರಸಿರಿ, ಆಶೀರ್ವದಿಸಿರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕಾರದ ರೂಪದಲ್ಲಿ ಪ್ರೀತಿ ಗೌರವದಿಂದ ಇಬ್ಬರು ಒಂದಾಗುವ ಸಮಯದಲ್ಲಿ ಅವರ ಜೊತೆಗೆ ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ, ಕೃಪೆ ಸದಾ ಅರಿದು ಬರಲಿ. ಭಗವಂತ ಇವರನ್ನು ಅರಸಲಿ, ಆಶೀರ್ವದಿಸಲಿ. ಆಮೇನ್.
ಪ್ರಿಯರೇ, ಕ್ರಿಸ್ತರ ಪ್ರತಿನಿಧಿಯ ಹಾಗೂ ಈ ಸಭೆಯ ಮುಂದೆ ದೇವರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಹೆಚ್ಚಿಸಲೆಂದು ಈ ದೇವಾಲಯಕ್ಕೆ ಬಂದಿದ್ದೀರಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಆಶೀರ್ವದಿಸುತ್ತಾರೆ. ದೀಕ್ಷಾಸ್ನಾನದಲ್ಲಿ ಈಗಾಗಲೇ ಅವರು ನಿಮ್ಮನ್ನು ಪವಿತ್ರೀಕರಿಸಿದ್ದಾರೆ. ಈಗ ಈ ವಿಶೇಷ ಸಂಸ್ಕಾರದಿಂದ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪವಿತ್ರೀಕರಿಸಿ ದೃಢಪಡಿಸುತ್ತಾರೆ. ಇದರಿಂದ ನೀವು ನಿಮ್ಮ ವಿವಾಹ ಕರ್ತವ್ಯಗಳನ್ನು ಪರಸ್ಪರ ಪ್ರೀತಿ ಮತ್ತು ಅನಂತ ಪ್ರಾಮಾಣಿಕತೆಯಿಂದ ಅಂಗೀಕರಿಸುವಿರಿ. ಈಗ ನಿಮ್ಮ ವಿವಾಹದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಈ ಭಕ್ತ ಸಮೂಹ ಮತ್ತು ಸಾಕ್ಷಿಗಳ ಮುಂದೆ ಧರ್ಮಸಭೆಯ ಪ್ರತಿನಿಧಿಯಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಿರಿ. ಟೋನಿ ಮತ್ತು ಮರಿಯ ವಿನ್ಸಿ, ನೀವು ನಿಮ್ಮ ಸ್ವಂತ ಇಚ್ಛೆಯಿಂದ ವಿವಾಹವಾಗಲು ಇಲ್ಲಿಗೆ ಬಂದಿರುವಿರೋ? ಹೌದು, ಬಂದಿದ್ದೇವೆ. ನಿಮ್ಮ ಜೀವನ ಪರ್ಯಂತ ಪ್ರಾಮಾಣಿಕ ದಂಪತಿಯರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸುವಿರೋ? ಹೌದು, ಗೌರವಿಸುತ್ತೇವೆ. ದೇವರು ನಿಮಗೆ ನೀಡುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಳೆಗಳ ಪ್ರಕಾರ ಅವರನ್ನು ಸಾಕಿ ಸಲಹುವಿರೋ? ಹೌದು, ಸಲಹುತ್ತೇವೆ. ವಿವಾಹವಾಗಲು ನಿಮಗಿರುವ ಸಮ್ಮತಿಯನ್ನು ನೀವು ವ್ಯಕ್ತಪಡಿಸಿರುವುದರಿಂದ ನಿಮ್ಮ ಬಲಗೈಗಳನ್ನು ಹಿಡಿದುಕೊಂಡು ದೇವರ ಹಾಗೂ ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿರಿ. ಟೋನಿ ಪ್ರದೀಪಾದ ನಾನು, ಮರಿಯಾ ವಿನ್ಸಿಯಾದ ನಿಮ್ಮನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖದಲ್ಲಿ ನಿಮಗೆ ಪ್ರಾಮಾಣಿಕನಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಮರಿಯಾ ವಿನ್ಸಿಯಾದ ನಾನು, ಟೋನಿ ಪ್ರದೀಪಾದ ನಿಮ್ಮನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕನಾಗಿರುತ್ತೇನೆ ಎಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿದ್ದೀರಿ. ದಯಾಮಯ ದೇವರು ನಿಮ್ಮಿಬ್ಬರ ಒಪ್ಪಿಗೆಯನ್ನು ದೃಢಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ. ಆಮೇನ್. ಪ್ರಿಯ ವಧುವರರೇ, ನಿಮ್ಮ ಪ್ರೀತಿ ಮತ್ತು ಪ್ರಾಮಾಣಿಕತೆಯ ಗುರುತಾಗಿ ಈಗ ಕಟ್ಟಲಿರುವ ತಾಳಿಯನ್ನು, ಹಾಕಲಿರುವ ಈ ಉಂಗುರಗಳನ್ನು ದೇವರು ಆಶೀರ್ವದಿಸಲಿ.
ಮರಿಯ ವಿನ್ಸಿ ಈ ತಾಳಿಯನ್ನು ಉಂಗುರವನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಬೇಲ್ ತೆಗೀರಿ. ಹುಡುಗಿದು ಟೋನಿ, ಈ ಉಂಗುರವನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ದಯವಿಟ್ಟು ನಿಂತ್ಕೊಳ್ಳಿ. ಈಗ ವಿಶೇಷವಾಗಿ ನವದಂಪತಿಗಳಿಗಾಗಿ, ಅವರ ಎಲ್ಲ ಕೋರಿಕೆಗಳಿಗಾಗಿ ಮತ್ತು ಈ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆ ನಿರ್ವಹಿಸಲು ಬೇಕಾದ ಎಲ್ಲ ವರಪ್ರಸಾದಗಳಿಗಾಗಿ ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ಇವರನ್ನು ಧರಿಸು ಪ್ರಭುವೇ. ಜೀವನ ನಿರಂತರ ದಾಂಪತ್ಯಕ್ಕೆ ಇವರನ್ನು ಧರಿಸು ಪ್ರಭುವೇ. ಸುಖವಾದ ಚಿರಕಾಲ ಜೀವನಕ್ಕೆ ಇವರನ್ನು ಧರಿಸು ಪ್ರಭುವೇ. ಸಂತೋಷ ಸಮೃದ್ಧಿ ಸಹಬಾಳಿಗೆ ಇವರನ್ನು ಧರಿಸು ಪ್ರಭುವೇ. ಸುಖದಲ್ಲೂ ನೋವಲ್ಲೂ ಒಂದಾಗಲು ಇವರನ್ನು ಧರಿಸು ಪ್ರಭುವೇ. ಪರಸ್ಪರ ಗೌರವ ನೀಡಲು ಇವರನ್ನು
ಪ್ರೀತಿಯ ಹರಸು ಪ್ರಭುವೇ, ತ್ಯಾಗದ ಪ್ರೀತಿಯ ಬಂಧನಕ್ಕೆ ಇವರನ್ನು ನಡೆಸು ಪ್ರಭುವೇ, ಜೀವನ ನಿರಂತರ ದಾಂಪತ್ಯಕ್ಕೆ ಇವರನ್ನು ನಡೆಸು ಪ್ರಭುವೇ. ಕಾಣಿಕೆ ಹಾಡು. ಸ್ವೀಕಾರ ಮಾಡಿವರ ಪ್ರಭುವೇ, ಈ ಜೋಡಿ ನಿನದೇನೆ ಬೆಸುಗೆ, ನಿನ್ನ ಪ್ರೀತಿಗೆ ಕೃತಿಯಾಗಿವ ಜೀವಗಳ ಹರಸೆನ್ನುತ್ತಾ ತಂದೆಯು ತವ ಪಾದಕ್ಕೆ, ತಂದೆಯು ತವ ಪಾದಕ್ಕೆ. ಸಂಕಷ್ಟದಲ್ಲೂ ಜೊತೆ ನಿಲ್ಲು ಸ್ನೇಹದ ಮಿಡಿತವು ನಿನದೇ, ಪ್ರತಿ ತಂದೆಗಳು ಸವಿತಾಯ ಮಡಿಲು ಸಂಗಾತಿ ಒಲವೆಲ್ಲ ನಿನದೇ, ಸಂತೋಷದಲ್ಲೂ ಸಂಕಷ್ಟದಲ್ಲೂ ಜೊತೆ ನಿಲ್ಲು ಸ್ನೇಹದ ಮಿಡಿತವು ನಿನದೇ, ಪ್ರತಿ ತಂದೆಗಳು ಸವಿತಾಯ ಮಡಿಲು ಸಂಗಾತಿ ಒಲವೆಲ್ಲ ನಿನದೇ, ನೀ ಕೊಟ್ಟರು ಸರಿಯೇ ಕೊಡದಿದ್ದರು ಸರಿಯೇ, ಶಿರವಾಗಿ ನಾವು ಬರುವೆವು ಬಳಿಗೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ವಿವಾಹದ ಪವಿತ್ರ ಬಂಧನದ ಮುದ್ರೆಯಿಂದ ಒಂದಾಗಿರುವ ಇವರ ಪರವಾಗಿ ನಾವು ಅರ್ಪಿಸುತ್ತಿರುವ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಿಮ್ಮ ಔದಾರ್ಯದಿಂದ ಈ ಪವಿತ್ರ ಬಂಧನದ ಮೂಲವಾಗಿದೆ. ಅಂತೆಯೇ ನಿಮ್ಮ ಪರಾಮರಿಕೆಯು ಇದನ್ನು ಸುಖವಾಗಿ ಮುಂದೆ ಸಾಗಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ತೀರಿ. ಪ್ರಭುವಿನ ಕಡೆಗೆ ಏರಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ.
ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿವಾಹದ ಒಡಂಬಡಿಕೆಯನ್ನು ಸಾಮರಸ್ಯದ ಸುಮಧುರ ಮೂಲವನ್ನಾಗಿಯೂ ಮರೆಯಲಾಗದ ಶಾಂತಿಯ ಬಂಧನವಾಗಿಯೂ ಏರ್ಪಡಿಸಿದ್ದೀರಿ. ಹೀಗೆ ಪವಿತ್ರ ವಿವಾಹ ಸಂಸ್ಕಾರದಲ್ಲಿ ದಂಪತಿಗಳ ನಿರ್ಮಲ ಹಾಗೂ ಫಲಪ್ರದ ಪ್ರೇಮದ ಮೂಲಕ ನಿಮ್ಮ ದತ್ತು ಮಕ್ಕಳ ಸಂಖ್ಯೆಯು ಬೆಳೆಯುವಂತೆ ಮಾಡಿದ್ದೀರಿ. ನಿಮ್ಮ ದೈವಾನುಗ್ರಹ ಹಾಗೂ ಕೃಪಾವರದಿಂದ ಈ ಇಮ್ಮಡಿ ಅತಿಶಯ ಯೋಜನೆಯನ್ನು ಸಾಧಿಸುತ್ತೀರಿ. ಮಕ್ಕಳ ಜನನವು ಲೋಕಕ್ಕೆ ಸೌಂದರ್ಯವನ್ನು ತರುವಂತೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದೀಕ್ಷಾಸ್ನಾನದಲ್ಲಿ ಅವರ ಪುನರ್ಜನ್ಮವು ಧರ್ಮಸಭೆಯನ್ನು ವಿಸ್ತರಿಸುತ್ತದೆ. ಅವರ ಮುಖಾಂತರ ದೂತ ಸಂತರೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಸೇನಾಧೀಶ್ವರ ಪ್ರಭುದೇವರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ಎಂದು ತುಂಬಿವೆ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ಎಂದು ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವು ನಮ್ಮ ಯೇಸುವು ನಮಗಾಗಿ ಮೃತರಾದರು, ಜೀವ
ಮೂರನೇ ದಿನದಲ್ಲಿ ಮೃತ್ಯುವ ಜಯಿಸಿದರು. ಮೂರನೇ ದಿನದಲ್ಲಿ ಮೃತ್ಯುವ ಜಯಿಸಿದರು. ಮತ್ತೊಮ್ಮೆ ಬರುವರು ಯೇಸುವು, ಯೇಸುವು, ಯೇಸುವು. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನೆಲ್ಲ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿಕೊಳ್ಳಿರಿ. ಇಲ್ಲಿ ನೆರೆದಿರುವ ನಿಮ್ಮ ಭಕ್ತರಾದ ನಮ್ಮೆಲ್ಲರ ಮೇಲೆಯೂ ವಿಶೇಷವಾಗಿ ನಾವು ದಂಪತಿಗಳ ಮೇಲೆ ತಾವು ದಯ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೀಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವೆಲ್ಲರೂ ನಿತ್ಯ ಜೀವದಲ್ಲಿ ಸಹ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ಪವಿತ್ರ ಕುಟುಂಬದಂತೆ ಇವರು ಕೂಡ ತಮ್ಮ ಕುಟುಂಬವನ್ನು ಆ ಪವಿತ್ರ ಕುಟುಂಬವನ್ನಾಗಿಸಲು ಬೇಕಾದಂಥ ವರಪ್ರಸಾದಗಳಿಗಾಗಿ ಪ್ರಭುವೇ ಕಲಿಸಿರುವ ಪ್ರಾರ್ಥನೆಯನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ, ಭುವಿಯಲ್ಲಿಯೂ ನೆರವೇರಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ,
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ನಾಮ ಪೂಜಿತವಾಗಲಿ. ನಲ್ಮೆಯ ಸಹೋದರ ಸಹೋದರರೇ, ಕ್ರಿಸ್ತರಲ್ಲಿ ವಿವಾಹವಾಗಿರುವ ತಮ್ಮ ಸೇವಕರಾದ ಈ ನವದಂಪತಿಯ ಮೇಲೆ ಪ್ರಭು ತಮ್ಮ ವರಗಳನ್ನು ದಯೆಯಿಂದ ಸುರಿಸಲಿ. ಕ್ರಿಸ್ತರ ಶರೀರ ಮತ್ತು ರಕ್ತದ ಸಂಸ್ಕಾರದ ಮೂಲಕ ಪವಿತ್ರ ಒಡಂಬಡಿಕೆಯಲ್ಲಿ ಒಂದಾಗಿರುವ ಇವರನ್ನು ಪ್ರೀತಿಯಲ್ಲಿ ಐಕ್ಯಗೊಳಿಸಲಿ ಎಂದು ವಿನಯದಿಂದ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಮಹಾಶಕ್ತಿಯಿಂದ ಶೂನ್ಯಾವಸ್ಥೆಯಿಂದ ಸಕಲವನ್ನು ಸೃಷ್ಟಿಸಿದಿರಿ. ನೀವು ಆದಿಯಲ್ಲಿ ವಿಶ್ವವನ್ನು ಸೃಷ್ಟಿಸಿ ಮನುಷ್ಯನನ್ನು ನಿಮ್ಮ ಹೋಲಿಕೆಯಲ್ಲಿ ಉಂಟು ಮಾಡಿ ಪುರುಷನಿಗೆ ಸ್ತ್ರೀಯನ್ನು ನಿರಂತರ ಸಹಕಾರಿಯನ್ನಾಗಿ ಕೊಟ್ಟು ಅವರು ಇನ್ನು ಮುಂದೆ ಇಬ್ಬರಲ್ಲ ಒಂದೇ ಶರೀರವಾಗುವಂತೆ ಮಾಡಿದಿರಿ. ಹೀಗೆ ನೀವು ಒಂದಾಗಿ ಕೂಡಿಸಲು ಇಚ್ಛಿಸಿದ್ದನ್ನು ಮನುಷ್ಯನು ವಿಚ್ಛೇದಿಸದಿರಲಿ ಎಂದು ಬೋಧಿಸಿದಿರಿ. ದೇವರೇ, ವಿವಾಹ ಬಂಧನವನ್ನು ಒಂದು ಮಹತ್ತರ ರಹಸ್ಯವನ್ನಾಗಿ ಪ್ರತಿಷ್ಠಾಪಿಸಿದಿರಿ. ಹೀಗೆ ವಿವಾಹದ ಒಡಂಬಡಿಕೆಯಲ್ಲಿ ನೀವು ಕ್ರಿಸ್ತರ ಮತ್ತು ಅದರ ಧರ್ಮಸಭೆಯ ಸಂಸ್ಕಾರವನ್ನು ಮುನ್ಸೂಚಿಸಿದಿರಿ. ದೇವರೇ, ಸ್ತ್ರೀಯು ಪುರುಷನೊಂದಿಗೆ ಒಂದಾಗಿ ಬಾಳುವಂತೆ ಮಾಡಿದಿರಿ. ಆದಿಯಲ್ಲಿ ಅವರಲ್ಲಿದ್ದ ಈ ಬಾಂಧವ್ಯವನ್ನು ಜನ್ಮ ಪಾಪದಿಂದ ಕಳೆದು ಹೋಗದ, ಜಲಪ್ರಳಯದಿಂದ ಅಳಿದು ಹೋಗದ ಆಶೀರ್ವಾದದಿಂದ ತುಂಬಿದಿರಿ. ವಿವಾಹದಲ್ಲಿ ಒಂದಾಗಿರುವ ಈ ನಿಮ್ಮ ಸೇವಕರನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ಇವರು ಸದೃಢರಾಗಿ ಜೀವಿಸಲು ನಿಮ್ಮ ಆಶೀರ್ವಾದವನ್ನು ಅಪೇಕ್ಷಿಸುತ್ತಿದ್ದಾರೆ. ಪವಿತ್ರಾತ್ಮರ ಕೃಪಾವರವನ್ನು ಸುರಿಸುವುದರ ಮೂಲಕ ಇವರ ಹೃದಯಗಳನ್ನು ನಿಮ್ಮ ಪ್ರೀತಿಯಲ್ಲಿ ತುಂಬಿರಿ. ಹೀಗೆ ಇವರು ವಿವಾಹದ ಒಡಂಬಡಿಕೆಯಲ್ಲಿ ಪ್ರಾಮಾಣಿಕರಾಗಿ ಬಾಳಲಿ. ನಿಮ್ಮ ಸೇವಕಿಯಾದ ವಿನ್ಸಿ, ಈಕೆಯಲ್ಲಿ ಪ್ರೀತಿ ಮತ್ತು ಶಾಂತಿಯ ಕೃಪಾವರವು ನೆಲೆಸಲಿ. ಪವಿತ್ರ ಗ್ರಂಥಗಳಲ್ಲಿ ಹೊಗಳಲಾಗಿರುವ ಸದ್ಗುಣ ಸ್ತ್ರೀಯರ ಆದರ್ಶವನ್ನು ಈಕೆಯು ಸದಾ ಅನುಸರಿಸಲಿ. ಪತಿಯು ಈಕೆಯಲ್ಲಿ ಪೂರ್ಣ ಭರವಸೆ ಇಟ್ಟು ಈಕೆ ತನಗೆ ಸಮಾನಳು ಎಂದು ಒಪ್ಪಿಕೊಳ್ಳಲಿ. ಅಂತೆಯೇ ದೈವಿಕ ಜೀವನಕ್ಕೆ ತನ್ನೊಂದಿಗೆ ಸಹ ಬಾಧ್ಯಸ್ಥಳೆಂದು ಅರಿತುಕೊಳ್ಳಲಿ. ಕ್ರಿಸ್ತರು ತಮ್ಮ ಧರ್ಮಸಭೆಯನ್ನು ಪ್ರೀತಿಸುವಂತೆ ಈಕೆಯನ್ನು ಯಾವಾಗಲೂ ಪ್ರೀತಿಸಿ ಗೌರವಿಸಲಿ. ಪ್ರಭು, ಈ ನಿಮ್ಮ ಸೇವಕರು ನಿಮ್ಮ ವಿಶ್ವಾಸದಲ್ಲಿ ನೆಲೆಗೊಂಡು ನಿಮ್ಮ ಆಜ್ಞೆಗಳನ್ನು ಪಾಲಿಸುವಂತೆ ಮಾಡಿರಿ. ಒಂದೇ ಶರೀರವಾಗಿ ಮಾರ್ಪಟ್ಟ ಇವರು ತಾವು ಮಾಡುವ ಎಲ್ಲ ಕಾರ್ಯಗಳಲ್ಲೂ ನಿರ್ದೋಷಿಗಳಾಗಿ ಬಾಳಲಿ. ಶುಭ ಸಂದೇಶದ ಶಕ್ತಿಯಿಂದ ಸದೃಢರಾದ ಇವರು ಸರ್ವರ ಮುಂದೆ ಕ್ರಿಸ್ತರಿಗೆ ಒಳ್ಳೆಯ ಸಾಕ್ಷಿಗಳಾಗಿರಲಿ. ಇವರಿಗೆ ಸಂತಾನ ಪ್ರಾಪ್ತಿಯನ್ನು ಕೊಟ್ಟು ಒಳ್ಳೆಯ ತಂದೆ ತಾಯಿಗಳಾಗುವಂತೆ ಮಾಡಿರಿ. ಇವರು ತಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡುವ ಸೌಭಾಗ್ಯವನ್ನು ಕರುಣಿಸಿರಿ. ಸುಖ ಸಂತೋಷದಿಂದ ವೃದ್ಧಾಪ್ಯವನ್ನು ಕಳೆದ ನಂತರ ತಾವು ನಿರೀಕ್ಷಿಸುವಂತೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಭಾಗ್ಯವಂತರ ಜೀವನಕ್ಕೆ ಇವರು ಬಂದು ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸಮಾಧಾನ ಸದಾ ನಿಮ್ಮೆಲ್ಲರೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳ Maria.
ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಸಂತಸ ತುಂಬಿದೆ ಕಣ್ಣಗಳಲ್ಲಿ, ಭರವಸೆ ಮೂಡಿದೆ ಬಾಳಿನಲ್ಲಿ.
ಕನಸುಗಳಲ್ಲಿ ಭರವಸೆ ಮೂಡಿದೆ ಬಾಳಿನಲ್ಲಿ ಸಂತಸ ತುಂಬಿದೆ ಕಣ್ಣಲ್ಲಿ ಭರವಸೆ ಮೂಡಿದೆ ಬಾಳಿನಲ್ಲಿ ಪ್ರಭುವಿನ ಭೋಜನಕ್ಕೆ ನಲಿಪನಾಗಣೆ ಪ್ರಭುವನ್ನು ಸ್ವೀಕರಿಸಿ ಚೇತನ ಪಡೆದೆ ಅನುಜನವು ಅಸದನವು ಆತ್ಮದಿರವದಿರಲು ಆತ್ಮೀಯರೇ, ನಾವೆಲ್ಲರೂ ಒಂದು ಸುಂದರವಾದ ದಿನಕ್ಕಾಗಿ ಇಲ್ಲಿ ಬಂದಿದ್ದೇವೆ. ಕಾರಣ ಟೋನಿ ಪ್ರದೀಪ್ ಹಾಗೂ ವಿನ್ಸಿ ಇವರಿಬ್ಬರಿಗೆ ವಿಶೇಷವಾದ ದಿನ. ಇವರಿಬ್ಬರು ಸರ್ವೇಶ್ವರನ ಸಮಾಕ್ಷಮದಲ್ಲಿ ಸಾಂಗತ್ಯ ಬದುಕಿಗೆ ಸಂಸಾರವನ್ನು ಕಟ್ಟಲು ಇಲ್ಲಿ ನೆರೆದಿದ್ದಾರೆ. ಅವರಿಗೆ ಶುಭವನ್ನು ಕೋರ್ತೇವೆ. ಆತ್ಮೀಯರೇ, ಟೋನಿಗೆ 2 ಆಯ್ಕೆ ಇತ್ತು, ಜನ ದೀನ. ಮೊದಲೇ ಹೇಳಿದಾಗೆ ಇಂದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರ ಜನ್ಮದಿನ. ಆತನಿಗೆ ಅತಿ ಅಭಿಮಾನದ ವ್ಯಕ್ತಿ ಹಾಗೂ ಅವರ ಅಣ್ಣನ ರೀತಿ ಇರುವ ಚಿನರಾಜ್ ದಂಪತಿಗಳ ವಿವಾಹ ದಿನದ ಮಹೋತ್ಸವ ಎಂದು. ಆದ್ದರಿಂದ ಈ ದಿನದ ಆಯ್ಕೆ ಟೋನಿಯಲ್ಲಿತ್ತು. ಇಲ್ಲಿಗೆ ಆಗಮಿಸಿರುವ ಎಲ್ಲ ಗುರುಗಳಿಗೂ ವಿಶೇಷವಾಗಿ ವಂದನೆ ಅರ್ಪಿಸ್ತೇನೆ. ಮುಖ್ಯವಾಗಿ ಟೋನಿನ ನಂತರ ಯಾವಾಗಲೂ ಹೇಳ್ತಾ ಇರ್ತಾನೆ, ನಾನು ಸ್ವಾಮಿ ಥೋಮಸ್ ಅವರ ಈ ಊರಿನಲ್ಲಿ ದೊಡ್ಡ ಅಭಿಮಾನಿ ಅಂತ. ಅವರ ಸಮಾಶ್ರಮದಲ್ಲಿ ನನ್ನ ಮದುವೆ ನಡೀಬೇಕು ಅಂತ. ಆದ್ದರಿಂದ ಸ್ವಾಮಿ ಥಾಮಸ್ ರವರಿಗೆ 2 ಕುಟುಂಬದ ಪರವಾಗಿ ವಿಶೇಷವಾದ ಒಂದು ಅಭಿಮಾನದ ವಂದನೆಗಳು. ದಯಮಾಡಿ ಗುರುಗಳೆಲ್ಲ ಮುಂದೆ ಬಂದಬೇಕು. ಟೋನಿ, ವಿನ್ಸಿ ಮೇಲೆ ಬನ್ನಿ. ದಯಮಾಡಿ ಸ್ವಾಮಿ ಎಲಿಯಾಸ್ ಅವರು ಮುಂದುವರಿಸಬೇಕು. ಬೆಂಗಳೂರು ಮಹಾ ಧರ್ಮಕ್ಷೇತ್ರದ ಕುಲಪತಿಗಳಾದ ವಂದನೆಯ ಸ್ವಾಮಿ ಸತೀಶ್ ಆರೋಗ್ಯರಾಜರವರು, ಬೆಂಗಳೂರು ಮಹಾಧರ್ಮಕ್ಷೇತ್ರದ ಪಾಲನಾ ಭವನದ ನಿರ್ದೇಶಕರಾದ ಫಾದರ್ ಸಿರಿಲ್ ಜೋಸೆಫ್ ವಿಕ್ಟರ್ ರವರು, ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಇಂದಿನ ಪ್ರಬೋಧನೆಯನ್ನು ನೀಡಿದ ಫಾದರ್ ವಿನಯ್ ಕುಮಾರ್ ರವರು, ಮದ್ದೂರು ಧರ್ಮಕೇಂದ್ರದ ಫಾದರ್ ಜೆ ರಾಯಪ್ಪರವರು, ಮೈಸೂರು ಧರ್ಮಕ್ಷೇತ್ರದ ಫಾದರ್ ವಿಜಯರಾಜ್ ರವರು, ಬೆಂಗಳೂರು ಧರ್ಮಕ್ಷೇತ್ರದ ಫಾದರ್ ವಿಲಿಯಂ ಪ್ಯಾಟ್ರಿಕ್ ರವರು, ನಮ್ಮ ಧರ್ಮಕೇಂದ್ರದ ಸಲ್ವತೋರಿಯನ್ ಸಭೆಯಲ್ಲಿರುವಂತಹ ಫಾದರ್ ಸಿಜೋನ್ ಪ್ರದೀಪ್ ರವರು,
ಬೆಂಗಳೂರು ಮಹಾಧರ್ಮಕ್ಷೇತ್ರದ ಫಾದರ್ ಆಂಟೋನಿ ರಾಜ್ರವರು, ಪಲೋಟೈನ್ ಸಭೆಯ ಡೋಲ್ನಹಳ್ಳಿಯ ಫಾದರ್ ಅರುಣ್ರವರು, ಮೈಸೂರು ಧರ್ಮಕ್ಷೇತ್ರದ ಗಾಯತ್ರಿಪುರ ಧರ್ಮಕೇಂದ್ರದ ಫಾದರ್ ಆರೋಗ್ಯ ಸ್ವಾಮಿಯವರು, ಆರೋಬಲೆ ಧರ್ಮಕೇಂದ್ರದ ಫಾದರ್ ಎಡ್ವರ್ಡ್ ಪ್ಯಾಟ್ರಿಕ್ ಪಿಂಟೋರವರು, ಕಗ್ಗಲಹಳ್ಳಿ ಧರ್ಮಕೇಂದ್ರದ ಫಾದರ್ ಆರೋಗ್ಯ ದಾಸ್ರವರು, ಉತ್ತರಹಳ್ಳಿ ಧರ್ಮಕೇಂದ್ರದ ಫಾದರ್ ಬರ್ತಲೋಮಿಯರವರು, ಮರಿಯಂಡಪಾಳ್ಯ ಧರ್ಮಕೇಂದ್ರದ ಧರ್ಮಗುರು ಫಾದರ್ ಕಿರಣ್ ಕುಮಾರ್ ಅವರು, ಬೆಳಗಾಂ ಧರ್ಮಕ್ಷೇತ್ರದ ಹಾವೇರಿಯ ಧರ್ಮಗುರು ಫಾದರ್ ಬಾಲಯ್ಯರವರು, ಸೋಮನಹಳ್ಳಿ ಧರ್ಮಕೇಂದ್ರದ ಫಾದರ್ ಸಿ ಪೀಟರ್ ರವರು, ಅಹಮದಾಬಾದ್ ಧರ್ಮಕ್ಷೇತ್ರದ ಫಾದರ್ ಫ್ರಾನ್ಸಿಸ್ ಸಿ ಅವರು, ಬೆಂಗಳೂರು ಮಹಾಧರ್ಮಕ್ಷೇತ್ರದ ಫಾದರ್ ಮಾರ್ಟಿನ್ ಅನಿಲ್ ರವರು, ಅಹಮದಾಬಾದ್ ಫಾದರ್ ಸಿಜಾನ್ ಕುಮಾರ್ ಅವರು, ಬಸವನಪುರ ಧರ್ಮಕೇಂದ್ರದ ಫಾದರ್ ಅಲ್ಫೋನ್ಸ್ ಭಾಸ್ಕರ್ ಅವರು, ಬೆಂಗಳೂರು ಧರ್ಮಕ್ಷೇತ್ರದ ಫಾದರ್ ಪವನ್ ಕುಮಾರ್ ಅವರು, ರಕ್ಷಕರ ಸಭೆಯ ಬೇಗೂರಿನ ಫಾದರ್ ನಿರ್ಮಲ್ ಕುಮಾರ್ ರವರು, ತಮಿಳುನಾಡಿನ ಸೇಲಂ ಧರ್ಮಕ್ಷೇತ್ರದ ಫಾದರ್ ಕಮಲ್ ರಾಜ್ ರವರು, ಎಲ್ಲರ ಹೆಸರನ್ನು ಕರೆದು ಸನ್ಮಾನಿಸಿದ ಸ್ವಾಮಿ ಡೇನಿಯಲ್ ಇಲಿಯಾಸ್ ಅವರಿಗೆ ದಯಮಾಡಿ ಶ್ರೀಯುತ ಚಿನ್ನರಾಜ್ ಹಾಗೂ ಶ್ರೀಮತಿ ಸ್ಟೆಲ್ಲರ್ ಅವರು ವೇದಿಕೆಗೆ ಬರಬೇಕು. ಈ ಸಮಯದಲ್ಲಿ ಟೋನಿ ಹಾಗೂ ವಿನ್ಸಿ ಅವರ ಕುಟುಂಬವು ಬಂಡೆ ತಮ್ಮಿನವರ ಕುಟುಂಬದವರನ್ನು, ಲೂರ್ದು ಸ್ವಾಮಿ ಸಾಗರ ಕುಟುಂಬದವರನ್ನು ಹಾಗೂ ರಾಕಿ ಈ ಕುಟುಂಬದವರನ್ನು, ವಿಶೇಷವಾಗಿ ಕಾರ್ಮೆಲ್ ಗಾನ ವೃಂದವನ್ನು, ಇಲ್ಲಿ ನೆರೆದಿರುವ ಸರ್ವರನ್ನು ಸ್ಮರಿಸುತ್ತಾರೆ. ಎಲ್ಲರಿಗೂ ಅಭಿನಂದನೆ. ಹಾಗೂ ನಮ್ಮ ಚಂದ್ರು ಧರ್ಮ ಕೇಂದ್ರದ ಈ ಪ್ರಸಾರಕರು ಇವರೆಲ್ಲರನ್ನ ನಾವು ಸ್ಮರಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ,
ಕೀರ್ತನೆ 118 23ನೇ ವಾಕ್ಯದಲ್ಲಿ ಓದ್ತೇವೆ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ನಾವಿಂದು. ಕೀರ್ತನಕಾರನ ಮಾತುಗಳು ಎಂದು ಸತ್ಯಸ್ಯ ಸತ್ಯ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ನಾವಿಂದು. ಇಂದಿನ ವಾಚನಗಳ ಹಿನ್ನೆಲೆಯಲ್ಲಿ ಇಂದು ಒಂದು ಅದ್ಭುತವೇ ನಡೆದಿದೆ. ಇದು ಸುದಿನ ಇಮ್ಮನಗಳು ಒಮ್ಮನವಾದಂತಹ ದಿನ ಈ ದಿನ. ಇನ್ನು ಇವರು ಇಬ್ಬರಲ್ಲ, ಒಬ್ಬರೇ. ಇಮ್ಮನಗಳು ಒಮ್ಮನವಾಗಿ ಟೋನಿ ಮತ್ತು ಮರಿಯಾ ಇಲ್ಲಿ ನಿಂತಿದ್ದಾರೆ. ಅವರಿಗೆ ಶುಭವನ್ನು ಕೋರಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಅನೇಕರು ಅನೇಕ ಹುಡುಗಿಗೆ ಹುಡುಗನ ತೋರಿಸಿದ್ರು, ಹುಡುಗನ ಹುಡುಗಿಗೆ ತೋರಿಸಿದ್ರು. ಅದ್ಯಾವುದು ಸರಿ ಹೋಗದೆ ಇಂದು ಮರಿಯಾ ಮತ್ತು ಟೋನಿ ನಾವಿಬ್ಬರು ಜೀವನ ಪರ್ಯಂತರ ಸತಿಪತಿಗಳಾಗಿ ಬಾಳುತ್ತೇವೆ, ಬಾಳ ಸಂಗಾತಿಗಳಾಗಿ ಬಾಳುತ್ತೇವೆ ಅಂತ ಮುಂದೆ ಬಂದು ವಾಗ್ದಾನಿಸಿದ್ದಾರೆ. ಇದು ದೇವರಿಂದಲೇ ಆದ ಕಾರ್ಯ. ನಮ್ಮ ಕಣ್ಣಿಗೆ ಅದೆಂತಹ ಆನಂದ ಅಂತ ಕೀರ್ತನೆ 118ರಲ್ಲೇ ಓದ್ತೀವಿ. ಯಾರು ಏನೇನೇ ಅವರಿಗೆ ಹೇಳಿದ್ರು ಕೂಡ ಸಂತ ಪೌಲ ಕೊಲೊಸ್ಸೆಯರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯವಾದವರು, ದೇವರ ಸ್ವಂತ ಜನರು. ನಿಮಗೆ ಆಭರಣಗಳು ಇಲ್ಲದೆ ಹೋಗಲಿ, ಚಿನ್ನ ವಜ್ರ ಮನೆ ಮಠ ಏನೂ ಇಲ್ಲದೆ ಹೋದರೂ ಕೂಡ ನಿಮ್ಮ ಆಭರಣಗಳು ಸಂತ ಪೌಲನ ಮಾತಿನಲ್ಲಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ. ಇದೇ ನಿಮ್ಮನ್ನು ಈ ವೈವಾಹಿಕ ಬಂಧನದಲ್ಲಿ ಜೀವನ ಪರ್ಯಂತರ ನಡೆಸ್ಕೊಂಡು ಹೋಗೋಕ್ಕೆ ಅತ್ಯುತ್ತಮವಾದಂತಹ ಸಂತ ಪೌಲನ ಮಾತುಗಳು. ಈಗ ಈ ಇಮ್ಮನಗಳು ಒಮ್ಮನ ಹಾಕಬೇಕು ಅಂತ ಪ್ರಯತ್ನ ಪಟ್ಟವರಲ್ಲಿ ನನ್ನ ಸಹಪಾಠಿ ಸ್ವಾಮಿ ಥಾಮಸ್ ರವರು ನಮಗೆ ಸ್ಕೂಲ್ ಮೇಸ್ಟ್ರ್ ಆಗಿದ್ದರು. ನಾನು ಮತ್ತು ಚಿನ್ರಾಜು ಸಹಪಾಠಿಗಳಾಗಿದ್ವಿ. ಈ ಚಿನ್ರಾಜು ನನ್ನ ಸಹಪಾಠಿ, ಸ್ನೇಹಿತ, ಹಿತೈಷಿ, ಆಪದ್ಬಾಂಧವ ಎಲ್ಲವೂ ಕೂಡ. ಕಷ್ಟದ ಸಮಯದಲ್ಲಿ ಒಬ್ಬನ್ನ ನಾವು ಯಾರಾದರೂ ಸ್ಮರಿಸ್ಕೋತೀವಂತಂದರೆ ಅದು ಚಿನ್ರಾಜು. ಯಾಕಂದರೆ ಆತನ ಮೈ ಮನ ಎಲ್ಲ ಸಾಮರ್ಥ್ಯಗಳಿಂದ ತುಂಬಿವೆ. ಆತ ಒಬ್ಬ ಭರವಸೆಯ ಒಬ್ಬ ಧೀಮಂತ ನಾಯಕನಾಗಿ ಬೆಳೀತಿದ್ದಾರೆ. ಇವರಿಬ್ಬರು ಟೋನಿ ಮತ್ತು ಮರಿಯಾ ಇಂದು ಈ ಪೀಠದ ಮುಂದೆ ತಮ್ಮ ಮುಂದಿನ ಬದುಕನ್ನು ಜೊತೆಯಾಗಿ ಜೀವಿಸ್ತೇವೆ ಅಂತ ವಾಗ್ದಾನ ಮಾಡಿದ್ರಲ್ಲಿ ಪ್ರಮುಖ ಕಾರಣ ಚಿನ್ರಾಜು ಮತ್ತು ಸ್ಟೆಲ್ಲಾ. ಸಾಂದರ್ಭಿಕವಾಗಿ 27 ವರ್ಷಗಳ ಹಿಂದೆ ಚಿನ್ರಾಜು ಮತ್ತು ಸ್ಟೆಲ್ಲಾ ತಮ್ಮ ಈ ದಾಂಪತ್ಯ ಬದುಕಿಗೆ ಕಾಲಿಟ್ಟು 27 ಸಂವತ್ಸರಗಳನ್ನು ಸಂತಸ ಸಂಭ್ರಮದಿಂದ, ಸೋಲು ಗೆಲುವಿನಲ್ಲಿ, ನೋವು ನಲಿವಲ್ಲಿ, ಸುಖ ದುಃಖದಲ್ಲಿ ಕಳೆದು 27 ಸಂವತ್ಸರಗಳನ್ನು ಕಂಡಿದ್ದಾರೆ. ಇಂದು ಈ ಮರಿಯಾಪುರದ ದೇವಾಲಯದಲ್ಲಿ ನಮ್ಮ ಸ್ಕೂಲ್ ಮೇಸ್ಟ್ರು ಫಾದರ್ ಥಾಮಸ್ ರವರ ಸಮ್ಮುಖದಲ್ಲಿ ಇವರಿಬ್ಬರ ಈ ವಿವಾಹ ವಾರ್ಷಿಕೋತ್ಸವವನ್ನು ಅವರ ಸಹಪಾಠಿಯಾಗಿ ನಾನು ದಯವಿಟ್ಟು ಇಬ್ಬರು ಪೀಠದ ಮೇಲೆ ಬರಬೇಕಾಗಿ ವಿನಂತಿಸುತ್ತೇನೆ. ದಯವಿಟ್ಟು ಬನ್ನಿ. ಅವರಿಬ್ಬರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಫಾದರ್ ಥಾಮಸ್ ರವರು ಅಭಿನಂದಿಸುತ್ತಾ ಸನ್ಮಾನಿಸುತ್ತಾ ದೇವರ ಆಶೀರ್ವಾದವನ್ನು ಕೋರಲಿದ್ದಾರೆ. ಚಿನ್ರಾಜು ಬಗ್ಗೆ ಆಗಲೇ ಹೇಳಿದೆ, ಆತ ಬೆಳೆಯುತ್ತಿರುವಂತಹ ಒಬ್ಬ ಧೀಮಂತ ನಾಯಕ. ದಯವಿಟ್ಟು ಬನ್ನಿ. ಧೀಮಂತ ನಾಯಕ, ಸಾಮರ್ಥ್ಯಗಳನ್ನು ತುಂಬಿಕೊಂಡಿರುವಂತಹ ಒಬ್ಬ ನಾಯಕ, ಸಾಮರ್ಥ್ಯಗಳನ್ನು ಯುವಜನತೆಯಲ್ಲಿ ತುಂಬುವಂತಹ ನಾಯಕ. ಹಾಗಾಗಿ ನಮ್ಮ ನಿರೀಕ್ಷೆಗಳು ಕೂಡ ಆತನ ಮೇಲೆ ತುಂಬ ಉನ್ನತವಾದದ್ದು. ನಿರೀಕ್ಷೆಗಳು ಆತನಿಂದ ಮೈಗೂಡಲಿ. ದೇವರು ಆತನನ್ನು, ಆ ಕುಟುಂಬವನ್ನು ಆಶೀರ್ವದಿಸಿ ಇನ್ನು ಬರುವ ದಿನಗಳಲ್ಲಿ ಕಾಪಾಡಲಿ ಎಂದು ನಿಮ್ಮೆಲ್ಲರ ಪರವಾಗಿ ಚಿನ್ರಾಜು ಮತ್ತು ಸ್ಟೆಲ್ಲರವರಿಗೆ ಅಭಿನಂದಿಸುತ್ತಾ ಈ ಸನ್ಮಾನ.
ದಯಮಾಡಿ ಉಪದೇಶಿ ಟೋನಿ ಮುಂದೆ ಬರಬೇಕು. ಉಪದೇಶಿ ಟೋನಿ. ಸನ್ಮಾನ. ಪ್ರಾರ್ಥಿಸೋಣ. ಪ್ರಭು, ಈ ಬಲಿಯ ಶಕ್ತಿಯಿಂದ ನಿಮ್ಮ ಪರಾಮರಿಕೆಯಲ್ಲಿ ನೀವು ಸ್ಥಾಪಿಸಿದ್ದನ್ನು ನಿಮ್ಮ ಪ್ರತ್ಯಾಧಾರದಿಂದ ಕಾಪಾಡಿರಿ. ಈ ಪವಿತ್ರ ಬಂಧನದಲ್ಲಿ ನೀವು ಈಗಾಗಲೇ ಒಂದುಗೂಡಿಸಿರುವ ಹಾಗೂ ಒಂದೇ ರೊಟ್ಟಿ ಮತ್ತು ಒಂದೇ ಪಾನದ ತೃಪ್ತಿಗೊಂಡ ಟೋನಿ ಮತ್ತು ವಿನ್ಸಿಯವರನ್ನು ಪ್ರೀತಿಯಿಂದ ಒಂದೇ ಹೃದಯದಿಂದ ಬಾಳುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಕ್ರಿಸ್ತರ ಶಾಂತಿ ನಿಮ್ಮಲ್ಲೂ ನಿಮ್ಮ ಕುಟುಂಬದಲ್ಲೂ ಸದಾ ನೆಲೆಸುವಂತೆ ನಿತ್ಯ ಪಿತ ದೇವರನ್ನು ನಿಮ್ಮನ್ನು ಒಂದೇ ಹೃದಯವುಳ್ಳವರಾಗಿ ಪರಸ್ಪರ ಪ್ರೀತಿಯಿಂದ ಕಾದಿರಿಸಲಿ. ನಿಮ್ಮ ಮಕ್ಕಳು ನಿಮ್ಮ ಭಾಗ್ಯವಾಗಿರಲಿ, ನಿಮ್ಮ ಮಿತ್ರರು ನಿಮ್ಮ ಉಪಶಮನವಾಗಿರಲಿ, ಸಕಲ ಜನರಿಂದ ನಿಮಗೆ ಶಾಂತಿ ಲಭಿಸಲಿ. ಈಯದಲ್ಲಿ ದೈವ ಪ್ರೀತಿಯ ಸಾಕ್ಷಿಗಳಾಗಿರಿ. ನೊಂದವರು ಮತ್ತು ನಿರ್ಗತಿಕರು ನಿಮ್ಮ ಉದ್ಧಾರ ನೆರವನ್ನು ಪಡೆದು ಚಿರಋಣಿಗಳಾಗಿ ದೇವರ ಅನಂತ ನಿವಾಸಕ್ಕೆ ನಿಮ್ಮನ್ನು ಸ್ವಾಗತಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಪ್ರೀತಿ ಶಾಂತಿ ಸದಾ ನಿಮ್ಮೆಲ್ಲರಲ್ಲಿ ನೆಲೆಸಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ಪವಿತ್ರ ವಿವಾಹ ಬಂಧನಕ್ಕೆ ಹೊರಗಡೆಯಿಂದ ಹಲವಾರು ಅತಿಥಿಗಳು ಬಂದಿದ್ದೀರಿ. ಪ್ರತ್ಯೇಕವಾಗಿ ಕನ್ಯಾಸ್ತ್ರೀಗಳು. ಇವರಿಗೆ ಟೋನಿ ಹಾಗೂ ಮರಿಯಾ ವಿನ್ಸಿ ಇವರ ಕುಟುಂಬದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಗಾನವೃಂದ ಇವರಿಗೂ ಸಹ ಇವರಿಬ್ಬರ ಕುಟುಂಬದ ಪರವಾಗಿ ಕೃತಜ್ಞತೆಗಳು. ದಯಾಮಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಹರಸಿ ಕಾಪಾಡಲಿ. ಆಮೆನ್. ಹಾಗೂ ಮಹಾಧರ್ಮಕ್ಷೇತ್ರದ ACC ಕೇಂದ್ರದ ವಿಡಿಯೋ ಚಿತ್ರೀಕರಣ ಮಾಡಲು ಬಂದಿರುವಂತಹ ಎಲ್ಲರಿಗೂ ಹಾಗೂ ನಮೋ ಮರಿಯ ಚಾನೆಲ್ನ ಚಂದ್ರೂರವರಿಗೂ ಹಾಗೂ ಇನ್ನಿತರ ಎಲ್ಲ ಫೋಟೋಗ್ರಫಿ ಅವರಿಗೂ ಸಹ ವಂದನೆಗಳು. ಹೆಜ್ಜೆಯ ಇರಿಸಿದ ಜೋಡಿಗಳು, ನೂತನ ಬಾಳಿಗೆ ಹೆಜ್ಜೆಯ ಇರಿಸಿದ ಜೋಡಿಗಳು, ಕ್ರಿಸ್ತನ ಕರಗಳಲ್ಲಿ ಅರಳಿ ನಗುತ್ತಲಿವೆ, ನಗುತ್ತಾ ಅರಳುತ್ತಿವೆ. ಕ್ರಿಸ್ತನ ಕರಗಳಲ್ಲಿ ನೂತನ ಬಾಳಿನ ಹರ್ಷದಲ್ಲಿ
ಪುರುಷನಿಗೆ ನೀನು ವಿಧೇಯರಾಗುತ್ತಾ ನಡೆಯಬೇಕು ನೀನು ಗೌರವದಿಂದಲೇ. ದೇಹ ಸೌಂದರ್ಯ ಬಂಧಕ್ಕೆ ಇಂಧನವಾಗದು, ಆತ್ಮಬಂಧನದಿ ಸಾಗಲು ಸದೃಢವಾಗುವುದು. ಹಸಿರಿನಲ್ಲಿ ದಿನ ಕಳೆಯೋ ಕಾಲವು ಬಂದರು, ಪ್ರೀತಿಗೆ ಬರಗಾಲ ಎಂದು ಬರೆದಿರಲಿ. ಹಸಿರಿನಲ್ಲಿ ದಿನ ಕಳೆಯೋ ಕಾಲವು ಬಂದರು, ಪ್ರೀತಿಗೆ ಬರಗಾಲ ಎಂದು ಬರೆದಿರಲಿ. Happy, happy married life. Wish you happy married life. Happy, happy married life. ಪ್ರಭುವಿನ ಬೆಸುಗೆ ಇದು ನೂತನ ಬಾಳಿನ ಹರ್ಷದಲ್ಲಿ ಹೆಜ್ಜೆಯ ಇರಿಸಿದ ಜೋಡಿಗಳು. ನೂತನ ಬಾಳಿಗೆ ಹೆಜ್ಜೆಯ ಇರಿಸಿದ ಜೋಡಿಗಳು ಕ್ರಿಸ್ತನ ಕರಗಳಲ್ಲಿ ಅರಳಿ ನಗುತ್ತಲಿವೆ, ನಗುತ್ತಾ ಅರಳುತ್ತಿವೆ ಕ್ರಿಸ್ತನ ಕರಗಳಲ್ಲಿ. ನೂತನ ಬಾಳಿನ ಹರುಷದಲ್ಲಿ ಪುತ್ರರೊಡಗೂಡಿ ಅರಸೆ ಮರುತಾಯಿ, ಓಯಬಿಡದ ಸಹಾಯ ಮಾತೆ, ನಿಮ್ಮ ಮಕ್ಕಳಿಗಾಗಿ ಬೇಡಿಕೊಳ್ಳಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. Father.